ಐತಿಹಾಸಿಕ ಹಿನ್ನೆಲೆಯುಳ್ಳ ವಿಶಿಷ್ಟ ಸುಂದರ ಕಲೆ ಸಂಸ್ಕೃತಿ ಆಚರಣೆಯುಳ್ಳ ತುಳುವರ ನಾಡಿನ ಚರಿತ್ರೆ ಇನ್ನು ಮುಂದೆ ಪಠ್ಯ ಪುಸ್ತಕದಲ್ಲಿ ಮೂಡಿಬರುವ ಸಾಧ್ಯತೆ ಇದೆ. ಕರ್ನಾಟಕದ ಪಠ್ಯ ಪುಸ್ತಕದಲ್ಲಿ ಇನ್ನು ಮುಂದೆ ತುಳುನಾಡಿನ ಚರಿತ್ರೆ, ರಾಣಿ ಅಬ್ಬಕ್ಕ ಸೇರಿದಂತೆ ತುಳುನಾಡನ್ನ ಆಳಿದ ರಾಜವಂಶಗಳನ್ನ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡುವ ನಿಟ್ಟಿನಲ್ಲಿ ಪಠ್ಯ ಪುಸ್ತಕಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳ ಕೈ ಸೇರುವ ಸಾಧ್ಯತೆ ಇದೆ. ವಿಶ್ವದಾದ್ಯಂತ ಕೋಟ್ಯಾಂತರ ತುಳುವರಿದ್ದು ಮಾತೃಭಾಷೆಯಾಗಿಯೂ ಕೂಡ ವ್ಯಾವಹಾರಿಕ ಭಾಷೆಯಾಗಿಯೂ ಕೂಡ ತುಳು ಭಾಷೆಯನ್ನ ಬಳಸಲಾಗುತ್ತೆ. ತುಳುನಾಡಿಗೆ ತನ್ನದೇ ಆದ ರಾಜಕೀಯ ಸಾಂಸ್ಕೃತಿಕ ಇತಿಹಾಸವಿದ್ದು ಮುಂದಿನ ಪೀಳಿಗೆಗೆ ಪರಿಚಯವಾಗಬೇಕು ಎಂಬ ನಿಟ್ಟಿನಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಜಿ ಕತ್ತಲ್ ಸರ್ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ಮನವಿ ಮಾಡಿಕೊಂಡಿದ್ರು. ಇನ್ನು ಇದೀಗ ಶಿಕ್ಷಣ ಇಲಾಖೆ ಮನವಿಗೆ ಸ್ಪಂದಿಸಿದ್ದು 2021-22ನೇ ಸಾಲಿನಿಂದ ಪಠ್ಯ ಪುಸ್ತಕದಲ್ಲಿ ತುಳುನಾಡಿನ ಚರಿತ್ರೆಯೂ ಕೂಡ ಸೇರಲಿದೆ. ಈ ಕುರಿತು ಪಠ್ಯ ಪುಸ್ತಕ ವ್ಯವಸ್ಥಾಪಕ ನಿರ್ದೇಶಕರಿಂದ ಪತ್ರ ಬಂದಿದೆ ಅಂತ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ ಕತ್ತಲ್ ಸರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈ ವಿಷಯ ತುಳುವವರಿಗೆ ಸಂದ ಕೊಡುಗೆಯಾಗಿದೆ ಅಂತ ಹೇಳಿದ್ದಾರೆ. ಪ್ರಸ್ತುತ 2020-21 ಸಾಲಿನ ಪಠ್ಯ ಅದು ತಯಾರಾಗಿ ಆಗಿದೆ. ಇನ್ನು ಮುಂದಿನ ಸಾಲಿಗೆ ಖಂಡಿತ ಅದನ್ನು ಉಪಯೋಗ ಮಾಡಿಕೊಳ್ತೇವೆ. ತುಳುನಾಡಿನ ಸಂಸ್ಕೃತಿಯನ್ನ ನಾವು ಬಳಸಿಕೊಳ್ತೇವೆ ಎನ್ನುವ ರೀತಿಯಾಗಿ ನಮಗೆ ಪತ್ರ ಮುಖೇನ ನಮಗೆ ಪಠ್ಯ ಪುಸ್ತಕ ವ್ಯವಸ್ಥಾಪನಾ ಸಮಿತಿಯ ನಿರ್ದೇಶಕರು ಪತ್ರವನ್ನು ಬರೆದಿದ್ದಾರೆ, ಸರ್ಕಾರದ ಪರವಾಗಿ ಬರೆದಿದ್ದಾರೆ. ಬಹಳ ಸಂತಸ ಆಗ್ತಾ ಇದೆ. ಆದ್ರಿಂದ ಇದು ಒಂದು ತುಳುವರಿಗೆ ಸಂದಂತಹ ಒಂದು ಕೊಡುಗೆ ಅಂತ ಹೇಳ್ಕೊಳ್ತೇನೆ. ಯಾವತ್ತು ಜಯ ಅಂತ ಹೇಳ್ಕೊಳ್ಳೋದಿಲ್ಲ. ತುಳುವರಿಗೆ ಸಿಕ್ಕಿದಂತಹ ಒಂದು ಕೊಡುಗೆ, ಸುದೃಢವಾದಂಥ ಭಾಷೆ, ಸುಸಂಸ್ಕೃತವಾದಂಥ ಭಾಷೆ, ಎಲ್ಲ ಹಲವಾರು ಒಂದು ಭಾಷೆಗಳು ಲಿಪಿಯಾಗಿ ಬಳಸಿಕೊಂಡಂಥ ಭಾಷೆ, ಇದನ್ನ ಉಳಿಸುವತ್ತ, ಅದು ಅಧಿಕೃತ ರಾಜ್ಯ ಭಾಷೆಯಾಗುವತ್ತ, ಅದು 8ನೇ ಪರಿಚ್ಛೇದಕ್ಕೆ ಸೇರುವತ್ತ ಎಲ್ಲ ಭಾಷಿಗರು ಸಹಕಾರ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕರ್ನಾಟಕದ ಪ್ರಥಮ ರಾಷ್ಟ್ರಕವಿಯಾಗಿರುವಂತಹ ಮಂಜೇಶ್ವರ ಗೋವಿಂದ ಪೈಯವರು ಅವರ ಮಾತೃಭಾಷೆ ಕೊಂಕಣಿ ಆಗಿದ್ರು ಕೂಡ ಅವರು ತುಳುನಾಡಿನವರು, ತುಳುವಲ್ಲಿ ತುಂಬ ಕೃತಿಯನ್ನ ರಚನೆ ಮಾಡಿದವರು. ಕನ್ನಡಕ್ಕೆ ಒಂದು ಲಿಪಿಯಾಗಿ ಅಚ್ಚನ್ನು ತಯಾರಿಸಿದವರು ಅತ್ತ ಅವರದ ಅನಂತಾಚಾರ್ಯರು. ಅವರು ತುಳುನಾಡಿನವರು, ನಮ್ಮ ಮಂಗಳೂರಿನವರು. ನಮಗೆ ಬಹಳ ಖುಷಿ ಆಗ್ತದೆ. ಅಷ್ಟು ಮಾತ್ರ ಅಲ್ಲದೆ ಇಡೀ ನಮ್ಮ ಭಾರತೀಯ ಭಾಷೆಗಳಿಗೆ ಕಂಪ್ಯೂಟರ್ ಲಿಪಿಯನ್ನ ಒಂದು ತಯಾರು ಮಾಡಿದವರು ನಮ್ಮ KP ರಾಯರು. ಅದರ ಬಗ್ಗೆ ನಾವು ಬಹಳ ಹೆಮ್ಮೆ ಪಡಬೇಕು.